ಅದು ಸಾಯಂಕಾಲ 7 ಗಂಟೆ ಸುಮಾರು. ಆರತಿ ಮೊಬೈಲ್ಗೆ ಒಂದು ಇಮೇಲ್ ಬರುತ್ತೆ. ಹೌದು, ಅವಳಿಗೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಈ ಒಂದು ಇಮೇಲ್ ಕನ್ಫರ್ಮೇಶನ್ ಕಂಡು ನಿಜಕ್ಕೂ ಆರತಿ ತನ್ನ ಕನಸು ನನಸಾಯಿತು ಎಂದು ಪನ್ನೀರು ಹಾಕುತ್ತಿದ್ದಳು. ಈ ವಿಷಯ ತಿಳಿದ ತಂದೆ ತಾಯಿಗಳು ಕೂಡ ಅತ್ಯಂತ ಸಂತೋಷಗೊಂಡಿದ್ದರು. ಆರತಿ ಮೂಲತಃ ಭೂಪಾಲದ ಹುಡುಗಿ. ಅವಳಿಗೆ ಬೆಂಗಳೂರು ಅಂದ್ರೆ ಒಂದು ಕನಸಿನ ನಗರ. ಯಾಕಂದ್ರೆ ಇದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾನೆ ಕರೆಯುತ್ತಾರೆ. ಉತ್ತರ ಭಾರತೀಯರಿಗೆ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡೋದು ಅಂದ್ರೆ ಒಂದು ಕನಸಿನ ಮಾತು. ಅದರಲ್ಲೂ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು ಇಡೀ ಕುಟುಂಬಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿತ್ತು. ಆರತಿಗೆ ಮುಂದಿನ ಸೋಮವಾರ ಕಂಪನಿ ಜಾಯಿನ್ ಮಾಡಬೇಕಿತ್ತು. ಇದೇ ಕಾರಣ ಅವಳು ತನ್ನ ತಂದೆ ತಾಯಿಯಿಂದ ದುಡ್ಡನ್ನು ಪಡೆದು ಫ್ಲೈಟ್ ಬುಕ್ ಮಾಡುತ್ತಾಳೆ ಹಾಗೂ ಹೋಗಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುತ್ತಾಳೆ. ಏನೇ ಇರಲಿ, ಮೊದಲ ಬಾರಿಗೆ ತಮ್ಮ ಮಗಳು ಬೆಂಗಳೂರಿನಂತಹ ಬೃಹತ್ ನಗರಕ್ಕೆ ಹೋಗುವುದನ್ನ ಕಂಡು ತಂದೆ ತಾಯಿಗಳು ಸಂತೋಷದ ಜೊತೆಗೆ ಹೆದರಿಕೆ ಕೂಡ ಇತ್ತು. ಆದರೆ ಈ ವಿಷಯ ಮನೆಯಲ್ಲಿ ಗೊತ್ತಾದ ದಿನದಿಂದ ಮನೆಯ ಮುಂದೆ ಒಬ್ಬ ಅನಾಮಿಕ ವ್ಯಕ್ತಿ ಮೋಟಾರ್ ಬೈಕ್ ನಲ್ಲಿ ಪದೇ ಪದೇ ಓಡಾಡುತ್ತಿದ್ದ. ಮೊದಲ ಬಾರಿಗೆ ಆರತಿಯ ತಂದೆ ತಾಯಿ ಅದನ್ನ ಇಗ್ನೋರ್ ಮಾಡುತ್ತಾರೆ. ಕೆಲವೊಮ್ಮೆ ರಾತ್ರಿ ಸಮಯದಲ್ಲೂ ಮೋಟಾರ್ ಬೈಕ್ ಮೇಲೆ ಬಂದಂತಹ ವ್ಯಕ್ತಿ ನಿಂತುಕೊಂಡು ಆರತಿ ಮಲಗಿದ್ದಂತಹ ಕೋಣೆಯ ಕಿಟಕಿಯನ್ನೇ ಗುರಾಯಿಸುತ್ತಿದ್ದ. ಕೆಲವೊಮ್ಮೆ ಆರತಿ ಮಾರ್ಕೆಟ್ಗೆ ಹೋದಾಗ ಅವಳನ್ನೇ ಹಿಂಬಾಲಿಸುವುದು ಅವಳಿಗೂ ಕೂಡ ಗೊತ್ತಾಗುತ್ತದೆ. ಏನೇ ಇರಲಿ, ಇನ್ನು 3-4 ದಿವಸ ಅವಳು ಬೆಂಗಳೂರಿಗೆ ಹೋಗುವ ಎಲ್ಲ ತಯಾರಿಯಲ್ಲಿದ್ದಳು. ಅದೇ ಹುಮ್ಮಸ್ಸಿನಲ್ಲಿದ್ದಳು. ಹೋಗುವ ಸಮಯದಲ್ಲಿ ಯಾಕೆ ಈ ರಗಳೆ ಎಂದು ಅವಳು ಕೂಡ ಸುಮ್ಮನಾಗಿದ್ದಳು ಹಾಗೂ ಇಗ್ನೋರ್ ಮಾಡುತ್ತಿದ್ದಳು. ಕೊನೆಗೂ ಅವಳು ಬೆಂಗಳೂರಿಗೆ ಹೋಗುವ ದಿನ ಬಂದೇ ಬಿಟ್ಟಿತ್ತು. ಅದು ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಭೂಪಾಲ್ನಿಂದ ಬೆಂಗಳೂರಿಗೆ ಇಂಡಿಗೋ ಏರೋಪ್ಲೇನ್ ಮೂಲಕ ಅವಳು ಹೋಗಬೇಕಾಗಿತ್ತು. ವಿಚಿತ್ರ ಏನಂದ್ರೆ ಅಂದು ಕೂಡ ಆ ಬೈಕ್ ಮೇಲೆ ಬಂದಂತಹ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಅವಳ ಟ್ಯಾಕ್ಸಿಯನ್ನು ಏರ್ಪೋರ್ಟ್ ವರೆಗೂ ಕೂಡ ಫಾಲೋ ಮಾಡುತ್ತಾನೆ. ಆರತಿಗೂ ನಿಜಕ್ಕೂ ಇದು ವಿಚಿತ್ರ ಅನಿಸುತ್ತದೆ. ಯಾಕಂದ್ರೆ 1 ವಾರ ಮೊದಲು ಈ ವ್ಯಕ್ತಿಯನ್ನು ಆರತಿ ಎಂದು ನೋಡಿರಲೇ ಇಲ್ಲ ಹಾಗೂ ಈ ತರದ ಸನ್ನಿವೇಶವನ್ನ ತನ್ನ ಜೀವನದಲ್ಲಿ ಅವಳು ಎಂದೂ ಕಂಡಿರಲಿಲ್ಲ. ಯಾವುದಕ್ಕೂ ಹುಷಾರಾಗಿ ಇರಬೇಕೆಂದು ತನ್ನಲ್ಲಿ ತಾನು ದೃಢ ನಿರ್ಧಾರ ಮಾಡುತ್ತಾಳೆ. ಯಾಕಂದ್ರೆ ಅವಳು ಹೆದರಿಕೊಂಡರೆ ಅವಳ ತಂದೆ ತಾಯಿಗಳು ಕೂಡ ಹೆದರಬಹುದು ಎಂದು. ಕೊನೆಗೂ ಅವಳು ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನ ಹತ್ತಿ ಬೆಂಗಳೂರಿಗೆ ಬಂದೇ ಬಿಡುತ್ತಾಳೆ. ಚಿಕ್ಕ ಪಟ್ಟಣದ ಹುಡುಗಿ ಬೆಂಗಳೂರಿನಂತಹ ದೈತ್ಯಾಕಾರದ ನಗರವನ್ನು ನೋಡಿ ನಿಜಕ್ಕೂ ಅವಳಿಗೆ ಇದೊಂದು ಜಾದೂ ನಗರಿ ಅನಿಸುತ್ತದೆ. ಕಂಪನಿಯ ಪಾಲಿಸಿಯ ಪ್ರಕಾರ ಮೊದಲ ಬಾರಿಗೆ ಬೇರೆ ಊರಿಂದ ಬರುವಂತಹ ಉದ್ಯೋಗಿಗಳಿಗೆ ಆ ಸಾಫ್ಟ್ವೇರ್ ಕಂಪನಿ 15 ದಿನ ಕಾಲ ಒಂದು ಹೋಟೆಲ್ ರೂಮ್ ಅನ್ನ ಉಳಿದುಕೊಳ್ಳಲು ಕೊಡುತ್ತಿತ್ತು. ಅದು ಕೂಡ ಕಂಪನಿಗೆ ಹತ್ತಿರವಾದಂತಹ ಹೋಟೆಲ್ನಲ್ಲಿ. ಜೊತೆಗೆ 15 ದಿನ ಕಾಲ ಊಟ ತಿಂಡಿಯ ವ್ಯವಸ್ಥೆ ಕೂಡ ಅಂತಹ ಉದ್ಯೋಗಿಗಳಿಗೆ ಇರುತ್ತಿತ್ತು. 15 ದಿನ ನಂತರ ಆ ಕಂಪನಿಯ ಉದ್ಯೋಗಿಗಳು ಬೇರೆ ಮನೆಯನ್ನ, ರೂಮ್ ಅನ್ನ ಅಥವಾ ಬೇರೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಅವರು ಮಾಡಿಕೊಳ್ಳಬೇಕಾಗಿತ್ತು. ಆರತಿಯ ಕಂಪನಿ ಬೆಂಗಳೂರಿನ IT ಕಾರಿಡಾರ್ ವೈಟ್ ಫೀಲ್ಡ್ ನಲ್ಲಿ ಸ್ಥಿತವಾಗಿತ್ತು. ಇದೇ ಕಾರಣ ಒಂದು ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಅವಳಿಗೆ ಒಂದು ರೂಮ್ ಅನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಆರತಿ ಏರ್ಪೋರ್ಟ್ ಕ್ಯಾಬ್ ಮಾಡಿ ಆ ಡ್ರೈವರ್ಗೆ ತಾನು ಹೋಗಬೇಕಾಗಿದ್ದಂತಹ ಹೋಟೆಲ್ ಲೊಕೇಶನ್ ಕೊಡುತ್ತಾಳೆ. ಅದರಂತೆ ಕಾರಿನ ಡ್ರೈವರ್ ಅವಳ ಲಗೇಜ್ ಅನ್ನು ಇಟ್ಟು ಕಾರನ್ನ ವೈಟ್ ಫೀಲ್ಡ್ ಕಡೆಗೆ ಹೊರಡಲು ಮುಂದಾಗುತ್ತಾನೆ. ಆದರೆ ಗೂಗಲ್ ಲೊಕೇಶನ್ ಅಲ್ಲಿ ತೋರಿಸಿದಂತಹ ರೋಡನ್ನ ಬಿಟ್ಟು ಆ ಡ್ರೈವರ್ ಬೇರೆ ದಾರಿಯಲ್ಲಿ ಹೋಗುತ್ತಿದ್ದ. ಆಗ ಅದನ್ನು ವಿಚಾರಿಸಿದಾಗ ಡ್ರೈವರ್ ಹೇಳಿದ್ದು ಇಷ್ಟೇ: ಅದು ತುಂಬಾ ಲಾಂಗ್ ಆಗುತ್ತೆ ಮೇಡಮ್, ಈ ರೂಟ್ ನಲ್ಲಿ ಹೋದ್ರೆ ಟ್ರಾಫಿಕ್ ಕಡಿಮೆ ಇರುತ್ತೆ, ನಿಮ್ಗೆ ಗೊತ್ತಿರಬೇಕು ಬೆಂಗಳೂರಿನ ಟ್ರಾಫಿಕ್ ಹೇಗಿರುತ್ತೆ ಅಂತ. ಆರತಿ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಂತಹ ಹುಡುಗಿ ಇರಬಹುದು ಎಂದು ಸುಮ್ಮನಾಗುತ್ತಾಳೆ. 1 ಕಿಲೋಮೀಟರ್ ಹೋದ ಮೇಲೆ ವಿಚಿತ್ರ ಏನಂದ್ರೆ ಭೋಪಾಲ್ನಲ್ಲಿ ಬೈಕ್ ಮೇಲೆ ಬರುತ್ತಿದ್ದಂತಹ ಅದೇ ತರದ ಇನ್ನೊಂದು ಬೈಕು ಹಾಗೂ ಹೆಲ್ಮೆಟ್ ಧರಿಸಿದ ವ್ಯಕ್ತಿ ಆ ಕಾರನ್ನೇ ಫಾಲೋ ಮಾಡುತ್ತಿದ್ದ. ಇದನ್ನು ಕನ್ನಡಿಯಲ್ಲಿ ನೋಡಿದಂತಹ ಆರತಿಗೆ ನಿಜಕ್ಕೂ ನಡುಕ ಉಂಟಾಗಿತ್ತು. ಡ್ರೈವರ್ಗೆ ಆ ಕಾರನ್ನ ಸ್ಪೀಡ್ ಮಾಡಬೇಕೆಂದು ಹೇಳುವಷ್ಟರಲ್ಲಿ ಮತ್ತೆ ಆ ವ್ಯಕ್ತಿ ನಾಪತ್ತೆಯಾಗಿದ್ದ. ಆದರೂ ಆರತಿಯ ಮೈಂಡ್ ನಲ್ಲಿ ಬೈಕ್ ನಲ್ಲಿ ಬರುತ್ತಿದ್ದ ಆ ವ್ಯಕ್ತಿಯ ಚಿತ್ರಣವೇ ಕಣ್ಣ ಮುಂದೆ ಬರುತ್ತಿತ್ತು. ಕೊನೆಗೂ ಹೇಗೋ ಮಾಡಿ ತಾನು ಹೇಳಿದ್ದ ಲೊಕೇಶನ್ಗೆ ಡ್ರೈವರ್ ತಂದು ಬಿಡುತ್ತಾನೆ.
ಹೋಟೆಲ್ ರೂಮ್ಗೆ ಚೆಕ್ ಇನ್ ಮಾಡಿ ಸಮಾಧಾನವಾಗಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಆರತಿ ರೂಮಿನ ಕಿಟಕಿ ತೆಗೆದು ಹೊರಗಡೆ ನೋಡುತ್ತಾಳೆ. ಏನಾದರೂ ಆ ಬೈಕ್ ವ್ಯಕ್ತಿ ಎಲ್ಲಾದರೂ ಫಾಲೋ ಮಾಡಿಕೊಂಡು ಬಂದಿದ್ದಾನೋ ಇಲ್ಲವೋ ಅಂತ. ಆದರೆ ಅಲ್ಲಿ ಏನು ಕಾಣುವುದಿಲ್ಲ. ಅವಳಿಗೆ ತಕ್ಕ ಮಟ್ಟಿಗೆ ಸಮಾಧಾನವಾಗುತ್ತದೆ. ರಾತ್ರಿ ಊಟ ಮಾಡಿ ಆರಾಮವಾಗಿ ನಿದ್ದೆ ಮಾಡುತ್ತಾಳೆ. ಮರುದಿನ ಅವಳಿಗೆ ಆಫೀಸ್ಗೆ ಹೋಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಜಾಯಿನ್ ಮಾಡಬೇಕಿತ್ತು. ಹಾಗೂ ಅಲ್ಲಿ ಅವಳಿಗೆ ಹೊಸ ಹೊಸ ಉದ್ಯೋಗಿಗಳ ಪರಿಚಯವಾಗುತ್ತದೆ, ಸ್ನೇಹಿತರಾಗುತ್ತಾರೆ. ಸುಸ್ತಾಗಿ ಸಾಯಂಕಾಲ ಮತ್ತೆ ರೂಮಿಗೆ ಬಂದು ಮುಖ ತೊಳೆದು ಕನ್ನಡಿಯನ್ನು ನೋಡಿಕೊಳ್ಳುತ್ತಾಳೆ. ಮುಖದಲ್ಲಿ ಅವಳಿಗೆ ಖುಷಿ ತುಂಬಿತ್ತು, ಸಂತೋಷವಾಗಿದ್ದಳು. ಆದರೆ ಆ ಕನ್ನಡಿ ನೋಡಿದಾಗ ಅವಳಿಗೆ ಏನೋ ವಿಚಿತ್ರ ಅನಿಸುತ್ತಿತ್ತು. ಒಂದು ರೀತಿ ಯಾರೋ ಕನ್ನಡಿ ಹಿಂದೆ ಇದ್ದಾರೆ ಅನಿಸುತ್ತಿತ್ತು, ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಅನಿಸುತ್ತಿತ್ತು. ಯಾಕಂದ್ರೆ ಏನೋ ಒಂದು ವಿಚಿತ್ರ ಸೌಂಡು ಆ ಕನ್ನಡಿಯಿಂದ ಬರುತ್ತಿತ್ತು. ಏನೋ ಇರಬಹುದು ಎಂದು ಆರತಿ ಸುಮ್ಮನಾಗುತ್ತಾಳೆ ಹಾಗೂ ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ಮಗ್ನಳಾಗುತ್ತಾಳೆ. ಮರುದಿನ ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗಬೇಕೆನ್ನಷ್ಟರಲ್ಲಿ ಅವಳಿಗೆ ಒಂದು ವಾಟ್ಸಾಪ್ ನಲ್ಲಿ ಮೆಸೇಜ್ ಕೂಡ ಬರುತ್ತದೆ. ಅದು ಕೂಡ ಒಂದು ಅನ್ನೋನ್ ನಂಬರ್ ಇಂದ. ಅದರಲ್ಲಿ ಒಂದು ವಿಡಿಯೋ ಇತ್ತು. ಏನಿದು ಅಂತ ವಿಡಿಯೋನ ಓಪನ್ ಮಾಡಿದಾಗ ಅದನ್ನು ನೋಡಿದ ಅವಳು ದಿಗ್ಭ್ರಾಂತಳಾಗುತ್ತಾಳೆ. ಕಾರಣ ಆ ವಿಡಿಯೋದಲ್ಲಿ ಅವಳು ಬಟ್ಟೆ ಬಿಚ್ಚುತ್ತಿದ್ದಂತಹ ಒಂದು ವಿಡಿಯೋ ಇತ್ತು. ಅದರ ಕೆಳಗಡೆ ಮೆಸೇಜ್ ಅನ್ನು ಕೂಡ ಹಾಕಲಾಗಿತ್ತು. ಒಂದು ವೇಳೆ ನೀನು ನನಗೆ 1 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡುತ್ತೇನೆ ಎಂದು. ಆ ವಿಡಿಯೋ ಕೊಂಡು ಆರತಿ ನಿಜಕ್ಕೂ ಮೂರ್ಛೆ ಹೋಗಿ ಬೀಳುವಂತಹ ಸ್ಥಿತಿಯಲ್ಲಿದ್ದಳು. ಧೈರ್ಯ ಮಾಡಿ ಬಂದಂತಹ ಮೆಸೇಜ್ ಬಗ್ಗೆ ತನ್ನ ಸ್ನೇಹಿತೆ ಜೊತೆ ಹಂಚಿಕೊಳ್ಳುತ್ತಾಳೆ ಹಾಗೂ ಅವಳ ಸಹಾಯ ಬೇಡುತ್ತಾಳೆ. ಆರತಿಯ ಸ್ನೇಹಿತೆ ಹೇಳಿದ್ದು ಅಷ್ಟೇ, ನೀನು ಹೆದರಬೇಡ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಎಂದು. ಗೆಳತಿ ಹೇಳದಂತೆಯೇ ಆರತಿ ಕೂಡ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುತ್ತಾಳೆ. ಅದೇ ರೀತಿ ಪೊಲೀಸರು ಅವಳ ಮೊಬೈಲ್ ಅನ್ನ ಚೆಕ್ ಮಾಡುತ್ತಾರೆ. ಕಳಿಸಿದ ನಂಬರ್ ಅನ್ನ ಟ್ರ್ಯಾಕ್ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೆ ಅಷ್ಟೊತ್ತಿಗೆ ಆಗಲೇ ಆ ಸಿಮ್ ಚಾಲತಿಯಲ್ಲಿ ಇರಲಿಲ್ಲ. ಯಾವುದಕ್ಕೂ ಹೋಟೆಲ್ಗೆ ಬಂದು ಚೆಕ್ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗಿದ್ದು ಆ ಕನ್ನಡಿಯ ಹಿಂದೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಕ್ಯಾಮೆರಾ ಅಳವಡಿಸಲಾಗಿತ್ತು. ಪೊಲೀಸರು ಹೋಟೆಲ್ ಮ್ಯಾನೇಜರ್ ಅನ್ನ ಕರೆದು ವಿಚಾರಿಸಿದಾಗ ಮ್ಯಾನೇಜರ್ಗೂ ನಿಜಕ್ಕೂ ಈ ವಿಷಯ ಗೊತ್ತೇ ಇರಲಿಲ್ಲ. ಅದನ್ನು ಕಂಡು ಅವನು ಕೂಡ ಗಾಬರಿಯಾಗುತ್ತಾನೆ. ಆದರೆ ನಿನ್ನೆ ಅಷ್ಟೇ ರೂಮನ್ನು ಕ್ಲೀನ್ ಮಾಡುತ್ತಿದ್ದ ಒಬ್ಬ ಹುಡುಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿರುವ ವಿಷಯ ಬಹಿರಂಗವಾಗುತ್ತದೆ. ಆ ಹುಡುಗನ ಬಗ್ಗೆ ಆಮೇಲೆ ಗೊತ್ತಾಗಿದ್ದು ಆ ಹುಡುಗ ಬಾಂಗ್ಲಾದೇಶದ ನಿವಾಸಿಯಾಗಿದ್ದ. ಕಡಿಮೆ ಸಂಬಳ ಎಂದು ಹೋಟೆಲ್ನವರು ಇಂತಹವರನ್ನ ಇಟ್ಟುಕೊಳ್ಳುತ್ತಾರೆ. ಹಿಂದೆ ಮುಂದೆ ನೋಡದೆ ಪರಿಚಯವಿಲ್ಲದೆ ಕೆಲಸಕ್ಕೆ ಇಟ್ಟುಕೊಳ್ಳುವುದು ಕಾನೂನು ಬಾಹಿರ ಎಂದು ಗೊತ್ತಾಗಿದ್ದು ಇಂತಹವರನ್ನು ಇಟ್ಟುಕೊಳ್ಳುತ್ತಾರೆ ಎಂದು ಪೊಲೀಸರು ಮ್ಯಾನೇಜರ್ಗೆ ಸರಿಯಾಗಿ ಬೆಂಡೆತ್ತುತ್ತಾರೆ. ಹೇಗೋ ಆ ಹುಡುಗನ ಫೋಟೋ ಮ್ಯಾನೇಜರ್ ಹತ್ತಿರ ಇತ್ತು. ಅದನ್ನು ಪೊಲೀಸರಿಗೆ ಕೊಟ್ಟಾಗ ಪೊಲೀಸರು ಬಸ್ ಸ್ಟ್ಯಾಂಡ್ಗಳಿಗೆ, ರೈಲ್ವೆ ಸ್ಟೇಷನ್ಗಳಿಗೆ ಅದನ್ನ ಶೇರ್ ಮಾಡುತ್ತಾರೆ. ನಿಜಕ್ಕೂ ಬೆಂಗಳೂರು ಪೊಲೀಸರು ತೋರಿಸಿದ ಆ ನಿಷ್ಠೆಯಿಂದ ಬೆಂಗಳೂರಿನ KR ಪುರಂ ರೈಲ್ವೆ ನಿಲ್ದಾಣದಲ್ಲಿ ಹುಡುಕುತ್ತಿದ್ದ ವ್ಯಕ್ತಿ ಸಿಕ್ಕಿ ಬೀಳುತ್ತಾನೆ. ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಈ ಹಿಂದೆ ಇದೇ ರೀತಿ ಮಾಡಿದ್ದೆ, ಇದರಿಂದ ನನಗೆ ದುಡ್ಡು ಸಿಕ್ಕಿತ್ತು ಎಂದು ಮೊಹಮ್ಮದ್ ಇಲಿಯಾಸ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಅವನಿಗೆ ಗೊತ್ತಿತ್ತು ಸಾಫ್ಟ್ವೇರ್ ಕಂಪನಿಯವರು ಈ ರೂಮನ್ನ ಹೊಸ ಅಭ್ಯರ್ಥಿಗಳಿಗೆ ಕೊಡುತ್ತಾರೆ ಎಂದು. ರಿಜಿಸ್ಟರ್ ನಲ್ಲಿ ಅವರ ನಂಬರ್ ಅನ್ನ ತೆಗೆದುಕೊಂಡು ಈ ರೀತಿ ಬ್ಲಾಕ್ ಮೇಲ್ ಮಾಡುತ್ತಿದ್ದೆ ಎಂದು ಮೊಹಮ್ಮದ್ ಇಲಿಯಾಸ್ ಒಪ್ಪಿಕೊಳ್ಳುತ್ತಾನೆ. ಆದರೆ ಆರತಿಗೆ ತನ್ನನ್ನ ಬೈಕ್ ಮೇಲೆ ಫಾಲೋ ಮಾಡುತ್ತಿದ್ದ ವ್ಯಕ್ತಿಯ ಬಗ್ಗೆ ಅನುಮಾನ ಇತ್ತು ಎಂದು ಪೊಲೀಸರಿಗೆ ಹೇಳುತ್ತಾಳೆ. ಹಾಗೆ ಅದರ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡುತ್ತಾಳೆ. ಈ ಹುಡುಗನಿಗೂ ಹಾಗೂ ಬೈಕ್ ಮೇಲೆ ಫಾಲೋ ಮಾಡುತ್ತಿದ್ದ ವ್ಯಕ್ತಿಗೂ ಏನಾದರೂ ಸಂಬಂಧ ಇದೆಯೋ ಇಲ್ಲವೋ ಎಂದು ಪೊಲೀಸರು ಈಗ ಈ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈಗ ಮೊಹಮ್ಮದ್ ಇಲಿಯಾಸ್ ವೈಟ್ ಫೀಲ್ಡ್ ನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು 2023 ಜುಲೈನಲ್ಲಿ. ಇಂತಹ ಘಟನೆಗಳು ಇತ್ತೀಚೆಗೆ ನಾವು ಪೇಪರ್ನಲ್ಲಿ ಹಾಗೂ ನ್ಯೂಸ್ಗಳಲ್ಲಿ ನೋಡ್ತಾನೆ ಇರುತ್ತೇವೆ. ಯಾವುದಕ್ಕೂ ನಾವು ಅಪರಿಚಿತ ಹೋಟೆಲ್ಗೆ ಹೋದಾಗ ಆ ಕೋಣೆಯಲ್ಲಿ ಪ್ರತಿಯೊಂದು ಭಾಗದಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಬೇಕಾದಂತಹ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಯಾವ ಹೊತ್ತಿನಲ್ಲಿ ಯಾವ ಹಾವು ಇರುತ್ತೆ, ಯಾವ ಹೋಟೆಲ್ನಲ್ಲಿ ಯಾವ ಕ್ಯಾಮ್ರಾ ಇರುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಯಾವುದಕ್ಕೂ ನಾವು ಜಾಗೃತಿಯಿಂದ ಇರಬೇಕು ಅನ್ನುವುದು ಈ ವಿಡಿಯೋ ಮೂಲಕ ನಾನು ಹೇಳಲು ಬಯಸಿದ್ದೇನೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ತರದ ಇನ್ನಷ್ಟು ಕುತೂಹಲ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.